ಈ ಹಳ್ಳಿ ಆಸ್ಪತ್ರೆಗೆ ಫಸ್ಟ್ ಟೈಮ್ ಗೌರ್ಮೆಂಟ್ ಡಾಕ್ಟರ್ ಆಗಿ ಬಂದಿದ್ದೇನೆ. ನನ್ನ ಆಫೀಸರ್ ಈ ಹಳ್ಳಿಗೆ ನನ್ನನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಇನ್ನು ಈ ಹಳ್ಳಿ ಜನ ಹೇಗೂ ಇದ್ದಾರಂತಲೂ ನಂಗೆ ಗೊತ್ತಿಲ್ಲಪ್ಪ. ಎಲ್ಲವೂ ಸುಸೂತ್ರವಾಗಿ ನಡ್ಕೊಂಡು ಹೋದ್ರೆ ಸಾಕು, ಯಾರು ನಂಗೆ ಹೊಡೆಯೋದಿದ್ರೆ ಸಾಕಪ್ಪ. ಸಿಸ್ಟರ್, ಪೇಷಂಟ್ನ ಕರೀರಿ. ಡಾಕ್ಟ್ರೇ ನಮಸ್ತೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಬಂದ ಪೇಷಂಟ್ನಲ್ಲಿ ಎಲ್ಲರ ಹತ್ರನೂ ನಮಸ್ತೆ ನಮಸ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಂಗೆ ಇದೇ ಕೆಲಸ ಅಲ್ಲ. ಫಸ್ಟ್ ನಿಮ್ಮ ಹೆಸರು ಏನು, ರೋಗ ಏನಂತ ಹೇಳಿ. ಡಾಕ್ಟ್ರೇ ನನ್ನ ಹೆಸರು ತಮ್ಮಣ್ಣಿ ಅಂತೇಳಿ. ನನಗೆ ಹಣೆ ಹತ್ತಿರ ಜ್ವರ ಬಂದಿದೆ. ನನ್ನ ಅಮ್ಮ ಯಾವಾಗಲೂ ಹಣೆ ಮುಟ್ಟಿ ನನಗೆ ಜ್ವರ ಜೋರಿದೆ ಅಂತ ಹೇಳ್ತಾರೆ. ಊರಲ್ಲಿ ಯಾರಿಗಾದ್ರೂ ಜ್ವರ ಬಂದ್ರೆ ಹಾಲು, ಹಣ್ಣ, ಬ್ರೆಡ್, ಹಣ್ಣು ಹಂಪಲೆಲ್ಲ ಕೊಡ್ತಾರೆ. ಆದ್ರೆ ನಮ್ಮ ಮನೆಯಲ್ಲಿ ಉಲ್ಟಾ ನನ್ನನ್ನು ಯಾವಾಗಲೂ ಸಮಾಧಾನಪಡಿಸಿ ಮಲಗಿಸ್ತಿರ್ತಾರೆ. ನನ್ನನ್ನು ಮನೆಯಲ್ಲಿ ಮಲಗಿಸಿ ಆ ನಂತರ ಬಲೆ ತಕೊಂಡು ಬೆಂಕಿಗೆ ಕಾಯಿಸಿ ನನ್ನ ಮೇಲೆ ಬರೆ ಇಡ್ತಾರೆ. ಯಾರು ಈ ಕೆಲಸ ಮಾಡ್ತಾರೆ? ತಲೆಯಲ್ಲಿ ಮಿದುಳಿಲ್ಲದವರು ಯಾರು ಅವರು? ಅದು ನಮ್ಮ ಒಟ ಅಜ್ಜಿ. ಮೊದ್ಲೆಲ್ಲ ಜ್ವರ ಬಂದ್ರೆ ಅವರ ಅಜ್ಜಿ ಅವರಿಗೆ ಹಾಗೆ ಬರೆ ಹಾಕ್ತಿದ್ರಂತೆ. ಬಲೆಯಲ್ಲಿ ಕಾಸಿ ಕಾಸಿ ಎಲ್ಲ ಮೈಗೆಲ್ಲ ಇಡ್ತಿದ್ರಂತೆ. ಅದನ್ನು ಈ ನನ್ನ ಒಟ ಅಜ್ಜಿ ನನ್ನ ಮೇಲೆ ರಿವೆಂಜ್ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡೋಣ. ತುಂಬಾ ಉರಿ ಆಗ್ತಾ ಇದ್ಯಾ? ಹ್ಞೂ ಡಾಕ್ಟ್ರೆ, ತುಂಬಾ ಉರಿ ಆಗ್ತಾ ಇದೆ. ಅದಕ್ಕೆ ಯಾರೋ ಹೇಳಿದ್ರು ಹೊಸತು ಗವರ್ಮೆಂಟ್ ಡಾಕ್ಟರ್ ಬಂದಿದ್ದಾರೆ, ಅಲ್ಲಿ ಧರ್ಮಕ್ಕೆ ಆಗ್ತದೆ, ನೀವು ಹೋಗಿ ಅಂತೇಳಿ. ಹಾಗೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ವಿ ಒಟ್ಟಿಗೆ. ಏನಾದ್ರೂ ಸಲಹೆ ಕೊಡಿ ಡಾಕ್ಟ್ರೆ. ಹಾಗಾದ್ರೆ ನಿನ್ನ ಅಜ್ಜಿನ ಬೆಂಕಿ ಒಳ್ಳೆ ಮೇಲೆ ಕುಂಡ್ರಿಸು. ಆಗ ನೋವು ಎಷ್ಟಿದೆ ಅಂತ ಅವರಿಗೂ ಗೊತ್ತಾಗ್ತದೆ. ಆಮೇಲೆ ನಿನ್ನ ತಂಟೆಗೆ ಬರಲ್ಲ ಅವರು. ಎಂತ ಡಾಕ್ಟ್ರೆ, ತಮಾಷೆ ಮಾಡ್ತಾ ಇದ್ರಾ? ಅಜ್ಜಿ ಎಲ್ಲಾದ್ರೂ ಸತ್ತು ಕಿತ್ತು ಹೋದ್ರೆ ತುಂಬಾ ಕಷ್ಟ. ಮತ್ತೆ ಅವಳು ಪ್ರೇತವಾಗಿ ನನಗೆ ಕಾಡಬಹುದು. ನೀವು ಬೇರೆ ಏನಾದ್ರೂ ಸಲಹೆ ಕೊಡಿ. ಸರಿ, ನೀನು 5 ನಿಮಿಷ ಫ್ರಿಡ್ಜ್ ಒಳಗೆ ಕೂತ್ಕೊಡು. ನಿನ್ನ ಉರಿ ಎಲ್ಲ ಕಡಿಮೆ ಆಗ್ತದೆ. ನಮ್ಮನೇಲಿ ಫ್ರಿಡ್ಜ್ ಇಲ್ಲ ಡಾಕ್ಟ್ರೆ. ಹಾಗಾದ್ರೆ 50 ರೂಪಾಯಿ ಕೊಟ್ಟು ಒಂದು ಮಡಿಕೆ ತಗೋ. ಅದರಲ್ಲಿ ನೀರು ಹಾಕಿ ಅದರ ಮೇಲೆ ಕುಳಿತುಕೋ. ಉರಿ ಕಡಿಮೆ ಆಗ್ತದೆ. ಯಾವ್ದಾದ್ರು ಮುಲಾಮ್ ಇದ್ರೆ ಕೊಡಿ ಡಾಕ್ಟ್ರೆ. ಅದೆಲ್ಲ ಬೇಡ ಡಾಕ್ಟ್ರೆ. ನಾನು ಈ ಗುಳಿಗೆ ಅಂಗಡಿಯಲ್ಲಿ ನಾನು ಮುಲಾಮ್ ತಗೊಳ್ತೇನೆ. ಯಾವ್ದಾದ್ರು ಇದ್ರೆ ಕೊಡಿ. ಚೀಟಿಯಲ್ಲಿ ಬರ್ದಿದ್ದೀನಿ, ಇದನ್ನು ತಗೊಂಡು ನರ್ಸಿಗೆ ಕೊಡು. ಅವಳು ಕೊಡ್ತಾಳೆ. ಫಸ್ಟ್ ಇಲ್ಲಿಂದ ನಡಿ, ತಲೆ ಹರಟೆ. ಸರಿ ಡಾಕ್ಟ್ರೆ. ಎಲ್ಲಿಂದೆಲ್ಲ ಇಂಥ ಜನ ಬರ್ತಾರ ನನ್ನ ತಲೆ ತಿನ್ಲಿಕ್ಕೆ. ಸಿಸ್ಟರ್, ನೆಕ್ಸ್ಟ್ ಪೇಷಂಟ್ ಕರೀರಿ. ಡಾಕ್ಟ್ರೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ನಾಳೆ ಬೆಳಿಗ್ಗೆ ಹೇಳು. ಈಗ ಮಧ್ಯಾಹ್ನ ಆಗಿದೆ. ಫಸ್ಟ್ ನಿನ್ನ ಹೆಸರು ಏನಂತ ಹೇಳು, ಆಮೇಲೆ ಎಂತ ಕಾಯಿಲೆ ಅಂತ ಹೇಳು. ಡಾಕ್ಟ್ರ್, ನನ್ನ ಹೆಸರು ಗಣೇಶ್ ಅಂತೇಳಿ. ನನಗೆ 21 ವರ್ಷ. ನನ್ನನ್ನು ಎಲ್ಲರೂ ಕರಿ ಅಂತ ಕರೀತಾರೆ. ನಾನು ಮದುವೆ ಆಗಬೇಕೆಂದಿದ್ದೇನೆ. ನನಗೆ ಎಲ್ಲೂ ಹೆಣ್ಣು ಸಿಕ್ಕಿಲ್ಲ. ಫಸ್ಟ್ ನೀನು ಮದುವೆ ಬ್ರೋಕರ್ ಅನ್ನು ಕಾಂಟ್ಯಾಕ್ಟ್ ಆಗು. ನನ್ನ ಹತ್ರ ಯಾಕೆ ಬಂದಿದ್ದೀ ಮಾರಾಯ, ಜೀವ ತಿನ್ನೋಕೆ? ಹಾಗಲ್ಲ ಡಾಕ್ಟ್ರೇ, ನಿಮ್ಮಿಂದಲೇ ಪರಿಹಾರ ಸಾಧ್ಯ. ನಾನು ಕಪ್ಪಗಿದ್ದೇನೆ, ಅದಕ್ಕೆ ಎಲ್ಲೂ ಹುಡುಗಿ ಸಿಗ್ತಾ ಇಲ್ಲ. ನೀವು ಯಾವುದಾದ್ರೂ ವೈಟ್ ಆಗುವ ಮುಲಾಮ್ ಇದ್ರೆ ಕೊಡಿ, ನಾನು ಅದನ್ನು ಹಚ್ಕೊಂಡು ಬೆಲ್ಲಗಾಗ್ತೀನಿ. ಯಾರು ಹೇಳಿದ್ದು ಮಾರಾಯ ಇದೆಲ್ಲ ನಿಂಗೆ? ಕಪ್ಪಗಿರುವುದು ರೋಗ ಅಂತ ಯಾರು ಹೇಳಿದ್ದು? ಡಾಕ್ಟ್ರೇ, ಇದು ರೋಗ ಹೌದಾ ಅಲ್ವಾ ಅಂತ ನನಗೆ ಗೊತ್ತಿಲ್ಲ. ಆದರೆ ಯಾವ ಹುಡುಗಿಯೂ ನನ್ನನ್ನು ಒಪ್ತಿಲ್ಲ. ಮತ್ತು ನಾನು ಚಿಕ್ಕವನಿದ್ದಾಗ ರಾತ್ರಿ ಬಚ್ಚಿಟ್ಟುಕೊಳ್ಳೋ ಆಟ ಆಡಬೇಕಾದ್ರೆ ನಾನು ಕತ್ತಲಲ್ಲಿ ಪಕ್ಕ ಸಿಗಲ್ಲ ಅಂತೇಳಿ ಯಾರೂ ನನ್ನನ್ನು ಆಟಕ್ಕೆ ಸೇರಿಸ್ಕೊಳ್ತಾನೇ ಇರಲಿಲ್ಲ. ಅದಕ್ಕೆ ಬೆಳಗಾಗುವ ಮದ್ದಿದ್ರೆ ಕೊಡಿ ಡಾಕ್ಟ್ರೇ, ನಾನು ಹಚ್ಕೊಂಡು ಬೆಲ್ಲಗಾಗ್ತೀನಿ. ಕಪ್ಪಗಿರುವುದು ಪ್ರಾಬ್ಲಮ್ ಅಲ್ಲ ಮರೆಯ, ನಿನ್ಗೆ ಬೆಳಗಾಗುವ ಹುಚ್ಚು ಹಿಡಿದಿದೆ ಅಷ್ಟೇ. ನೀನು ಒಂದು ಕೆಲಸ ಮಾಡು, ಜೀವನದಲ್ಲಿ ಒಳ್ಳೆ ಸಾಧನೆ ಮಾಡು. ನಿನ್ಗೆ ಹುಡುಗಿನೂ ಸಿಗ್ತಾಳೆ, ಎಲ್ಲರೂ ಸಿಗ್ತಾರೆ. ಗುಣವಂತನಾಗಿ ಬಾಳು. ಸಾಧನೆ ಮಾಡೋಕೆ ನನ್ನಿಂದ ಆಗಲ್ಲ ಡಾಕ್ಟ್ರೇ. ನನಗೆ ಫಸ್ಟಿಗೆ ಬೆಲ್ಲಗಾಗುವ ಮದ್ದಿದ್ರೆ ಕೊಡಿ, ಆಮೇಲೆ ನಾನು ಎಲ್ಲ ಸಾಧನೆ ಮಾಡ್ತೇನೆ. ಹಾಗಾದ್ರೆ ನೀನು ಇನ್ಸ್ಟಾಗ್ರಾಮ್ನಲ್ಲಿ ಸರ್ಚ್ ಮಾಡು. ವೈಟ್ ಆಗೋಕೆ ಅಂತಲೇ ತುಂಬಾ ಜನ ಹೋಮ್ ರೆಮಿಡಿ ಹೇಳ್ತಾರೆ. ಅದರಲ್ಲಿ ಹೇಳಿದನ್ನೆಲ್ಲ ನೀನು ಪ್ರತಿ ತಿಂಗಳು ಹಚ್ತಾ ಬಾ. ಫಸ್ಟಿಗೆ ಕಡಲೆ ಹಿಡಿ, ಹಾಲು, ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ಹಿಟ್ಟು ರುಬ್ಬಿದಾಗೆ ರುಬ್ಕೋ. ದೋಸೆ ಬರೆದಾಗೆ ನಿನ್ನ ಮುಖಕ್ಕೆ ಹಚ್ಚು. ನೀನು ಬೆಲ್ಲಗಾಗ್ತೀಯ. ಫಸ್ಟ್ ನೀನು ಇಲ್ಲಿಂದ ತೊಲಗು. ಡಾಕ್ಟ್ರೇ, ಅದೇ ಹಿಟ್ಟನ್ನು ನಾನು ದೋಸೆ ಮಾಡಿಕೊಂಡು ತಿನ್ನಲ್ಲ? ಮುಖಕ್ಕೆ ಮತ್ತೆ ಹೊಟ್ಟೆಗೆ ಬೇಗ ಸೇರಿದ್ರೆ ಬೇಗ ವರ್ಕೌಟ್ ಆಗುತ್ತಲ್ಲ ಡಾಕ್ಟ್ರೇ, ಬೇಗ ಬೆಲ್ಲಗಾಗ್ಬೋದಲ್ಲ ಡಾಕ್ಟ್ರೇ? ಕೃಷ್ಣನು ಕಪ್ಪು, ಆದ್ರೂ 14,000 ಮಂದಿ ಗೋಪಿಕೆಯರಿದ್ದಾರೆ. ನೀನು ಫಸ್ಟ್ ಇಲ್ಲಿಂದ ತೊಲಗು ನೀನು. ಸರಿ ಡಾಕ್ಟ್ರೇ, ನನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ತೇನೆ. ಅಯ್ಯೋ ದೇವ್ರೆ, ನಾನು ಯಾಕೆ ಈ ಹಳ್ಳಿಗೆ ಗೌರ್ಮೆಂಟ್ ಡಾಕ್ಟರ್ ಆಗಿ ಬಂದ್ನೋ?
ಈ ಹುಡುಗರ ದೆಸೆಯಿಂದ ನನ್ನನ್ನು ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲಪ್ಪ. ಡಾಕ್ಟ್ರೆ, ನನ್ನ ಹೆಸರು ಜಗನ್ನಾಥ್ ಅಂತೇಳಿ. ನನಗೆ ಬೆಳಿಗ್ಗೆಯಿಂದ ಹೊಟ್ಟೆ ಸರಿ ಇಲ್ಲ. ಇಡ್ಲಿ ತಿಂದರೆ ಇಡ್ಲಿನೇ ಬರ್ತದೆ, ದೋಸೆ ತಿಂದರೆ ದೋಸೆನೇ ಬರ್ತದೆ. ಸರಿ, ನಾನು ಟೆಸ್ಟ್ ಮಾಡ್ತೇನೆ, ಬಾ ಯಾ ಮಾಡು. ಡಾಕ್ಟ್ರೆ, ಬಾಯಲ್ಲೆಲ್ಲ ಬರೋದು ಹಿಂದ್ಗಡೆಯಿಂದ ಬರ್ತದೆ. ಅದೆಲ್ಲ ನನಗೆ ಗೊತ್ತು, ಫಸ್ಟ್ ನಾನು ಹೇಳಿದಾಗೆ ಕೇಳಿ. ಹ್ಞೂ ಡಾಕ್ಟ್ರೆ. ದೀರ್ಘವಾಗಿ ಜೋರಾಗಿ ಉಸಿರು ತಗೋ. ಏನ್ ಫೀಲ್ ಆಗ್ತಿದೆ? ತುಂಬ ಪರಿಮಳ ಇದೆ ಡಾಕ್ಟ್ರೆ. ಈ ಸೆಂಟ್ ಯಾವ ಕಂಪನಿದು ಡಾಕ್ಟ್ರೆ? ಯಾವ ಅಂಗಡಿಲಿ ಈ ಪರ್ಫ್ಯೂಮ್ ತಗೊಂಡ್ರಿ ಡಾಕ್ಟ್ರೆ? ನನಗೂ ಈ ಸೆಂಟ್ ಇದೇ ಥರದ್ದು ನನಗೆ ಬೇಕು. ನೋಡಿ, ಈ ಚೀಟಿಯಲ್ಲಿ ಮಾತ್ರೆ ಬರ್ತಿದ್ದೇನೆ. ಇದನ್ನು ತಗೊಂಡು ನರ್ಸಿಗೆ ಕೊಡಿ, ಅವರು ಮಾತ್ರೆ ಕೊಡ್ತಾರೆ. ಮಧ್ಯಾಹ್ನ, ಬೆಳಿಗ್ಗೆ, ರಾತ್ರಿ 3 ಹೊತ್ತು ಒಂದೊಂದು ತಿನ್ನಿ. ಎಲ್ಲ ಕಡಿಮೆ ಆಗ್ತದೆ, ಜೀರ್ಣಶಕ್ತಿನೂ ಬರ್ತದೆ. ಬೇಗ ಇಲ್ಲಿಂದ ಹೋಗಿ. ಸರಿ ಡಾಕ್ಟ್ರೆ, ಆದರೂ ನಿಮ್ಮ ಪರ್ಫ್ಯೂಮ್ ತುಂಬ ಪರಿಮಳ ಇತ್ತು ಡಾಕ್ಟ್ರೆ. ನೆಕ್ಸ್ಟ್ ಸಲ ಬರ್ತೀನಿ, ಆವಾಗ ಹೇಳಿ ಆಯ್ತಾ? ಈಗ ಮರೆತೋಗಿದ್ರೆ. ಅಯ್ಯೋ ದೇವ್ರೆ, ಎಂತೆಲ್ಲ ಪೇಷಂಟ್ ನಮ್ಮ ಆಸ್ಪತ್ರೆಗೆ ಬರ್ತಾರಪ್ಪ. ನನಗೆ ಸಾಕಾಗಿ ಹೋಯ್ತು.